ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಕ್ಲಿನ ಮಾತು ಮೋಕೆಡೆದುಕೊಂಡು ಹೊಸ ಕೊರಲ ಇನಿತ ಸುದ್ದಿಗೊಂಚಲು ಶುರು ಮಂತೊಂದಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ನಗರಸಭೆಗೆ ಅಂಗಾರ ಮಧ್ಯಾಹ್ನ ಭೇಟಿ ಕೊರನ ಪೌರಾಡಳಿತ ಸಚಿವರು ರಹೀಂ ಖಾನ್ ಅಧಿಕಾರಿಗಳ ಪ್ರಗತಿ ಪರಿಶೀಲನೆ ನಡಪಾದು ಪೌರಾಯುಕ್ತರನ ಕಾರ್ಯವೈಖರಿಗೆ ಮೆಚ್ಚುಗೆಯನ್ನು ಸೂಚಿಸಾಯರು. ಪೌರಾಡಳಿತ ಸಚಿವರು ರಹೀಂ ಖಾನ್ ಉಳ್ಳಾಲ ನಗರಸಭೆಟ್ಟು ಪ್ರಗತಿ ಪರಿಶೀಲನೆ ನಡಪಾದು ಸಮಸ್ಯೆದ ಬಗೆಟ್ ತೆರಿಗೊಂಡಿರು. ಉಳ್ಳಾಲ ನಗರಸಭೆಟ್ಟು ಚುನಾಯಿತ ಜನಪ್ರತಿನಿಧಿಲಿನ ಆಡಳಿತ ಇಚ್ಛಾಂದೆ ದಿಂಜ ಸಮಸ್ಯೆ ಆತಂಡು. ದುಂಬುದ ಅಧಿಕಾರಿನ ಎಡವಟ್ಟಿರ್ದು ಪರ್ಪಿ ನೀರು ಪರಿಯರ ಆವಂದಿನ ಪರಿಸ್ಥಿತಿ ಆತಂಡು. ಪಡಿತರ ಚೀಟಿ ಬೊಕ್ಕ ಕಡಲ್ ಕೊರತದ ಬಗೆಟ್ ಜಿಲ್ಲಾಧಿಕಾರಿಗಳು ಕೌನ್ಸಿಲರ್ ನಕ್ಲೆನ ಸಭೆ ನಡಪಾಡು ಪಡೆದು ಕೌನ್ಸಿಲರ್ ಮೊಹಮ್ಮದ್ ಮುಕ್ಕಚ್ಚೇರಿ ತೆರಿಪಾಯಿರು. ನಮಗೆ ಬಜೆಟ್ ನಲ್ಲಿ ಸಾಧಾರಣ 1 ಕೋಟಿ ವಾಟರ್ ಸಪ್ಲೈ ಇಟ್ಟಿದ್ದೇವೆ, 75 ಲಕ್ಷ ಇಟ್ಟಿದ್ದೇವೆ ಅಂತೇಳಿ ಹೇಳ್ತಾರೆ. ಉದಾಹರಣೆಗೆ ನನ್ನ ವಾರ್ಡ್ನಲ್ಲಿ ನಾನು 14 ಫೈನಾನ್ಸ್ ಅಲ್ಲಿ 2 ಲಕ್ಷದ ಕಾಮಗಾರಿಕೆ ಮುಗಿಯಿತು, ಪುನಃ 1 ಲಕ್ಷ ಬಂತು. ನಮ್ಮ ಪೌರಾಯುಕ್ತರ ಮಿಸ್ಟೇಕ್ ಅಲ್ಲ ಇದು. ಇಲ್ಲಿ ಹಿಂದಿನ ಅಧಿಕಾರಿಗಳಿದ್ದಾರಲ್ಲ, ಒಬ್ಬ ರಾಜೇಶ್ ಅಂತ ಇದ್ದ, ಅವನದನ್ನು ಅಂಡರ್ಟೇಕ್ ಮಾಡ್ತಾ ಇದ್ದ. ಅವನು ಈಗ ಅಲ್ಲಿ ಕುಡಿಯುವ ನೀರು ನೋಡಿದರೆ ಇಲ್ಲಿ ನಾನೊಂದು ಬಾಟ್ಲಿಯಲ್ಲಿ ಹಾಕಿ ತಂದರೆ ಉಂಟಲ್ಲ, ನಮ್ಮ ಎಲ್ಲರ ಮರ್ಯಾದೆ. ಮಾತ್ರ ನಾವು ಇದರ ಜವಾಬ್ದಾರಿಯುತ ವ್ಯಕ್ತಿಗಳಾದ ಕಾರಣ ನಾನು ಇಲ್ಲಿ ಅದು ತರಲಿಲ್ಲ. ಈ ಪ್ರಾಬ್ಲಮ್ ಅನ್ನು ಇಲ್ಲಿ ಹೇಳಿದರೆ ಅದು ನಮಗೆ ಸರಿಯಾದ ಉತ್ತರ ಸಿಗುವುದಿಲ್ಲ. ಮತ್ತೊಂದೇನಂತ ಹೇಳಿದರೆ, ನನ್ನದೊಂದು ರಿಕ್ವೆಸ್ಟ್, ಇಲ್ಲಿ ಈಗ ಮೇಡಮ್ ಹೇಳಿದ್ರು ಇಷ್ಟು ಸ್ಟಾಫ್ ಕಮ್ಮಿ ಉಂಟು ಅಂತ. ಅದೆಲ್ಲ ಅಷ್ಟು ಸ್ಟಾಫ್ ಆಗುವ ವಿಷಯ ಅಲ್ಲ. ನಮಗೆ ಜರೂರಾಗಿ ಒಂದು 3 ಇಂಜಿನಿಯರ್ ಮತ್ತೊಂದು 3 ಹೆಲ್ತ್ ಇನ್ಸ್ಪೆಕ್ಟರ್, ಇದನ್ನು ದಯಮಾಡಿ ಆದಷ್ಟು ಬೇಗನೆ ನೀವು ಉಳ್ಳಾಲಕ್ಕೆ ಬಂದಾಗ ಯಾವುದೇ ಕಾನೂನನ್ನು ಈ ಕಮಿಟಿ ಕೊಡದೆ ಸಾಮಾನ್ಯ ಯುಟಿ ಖಾದರ್ ಅವರ ಏರಿಯಾಗೆ ತಾವು ಬಂದಿದ್ದೀರಿ, ಅದನ್ನು ಜಾರಿಗೆ ಮಾಡಿದರೆ ಬಹಳ ಒಳ್ಳೆಯದು. ಘನತ್ಯಾಜ್ಯ ಘಟಕಗೂ ನರಿಂಗಾರಡು ಜಾಗೆ ಗುರುತಿಸಾದಂಡು ಅವೇನು ಆಯ್ನಾತ್ ಬೇಗ ಮಲ್ಪಾದು ಕೊರಡು ಪಡೆದು ನಿಕಟಪುರ ಉಪಾಧ್ಯಕ್ಷರು ಅಯ್ಯೂಬ್ ಮಂಜಿಲ ತೆರಿಪಾಯಿರು. ಅದೇ ರೀತಿ ನಮಗೊಂದು ಜಾಗದ ಡಂಪಿಂಗ್ ಜಾಗ ಅದಿಲ್ಲದೆ ಬಹಳಷ್ಟು ನಮಗೆ ಒಂದು ತೊಂದರೆ ಆಗಿದೆ. ಅದಕ್ಕೂ ಕೂಡ ನಮ್ಮ ಸ್ಪೀಕರ್ ಸಾಹೇಬರು DC ಅವರ ಹತ್ರ ಮಾತಾಡಿ ಅದಕ್ಕೆ ಕಮಿಷನರ್ ಅವರು ಕೂಡ PD ಅವರು ಕೂಡ ಸಾಥ್ ಕೊಟ್ಟಿದ್ರು. ಒಂದು ಕಡೆ ನಮಗೆ ಸಿಕ್ಕಿತ್ತು ಸರ್, ಅಲ್ಲಿ ಸ್ಥಳೀಯ ಅವರ ವಿರೋಧದ ನಡುವೆ ನಮಗೆ ಅದನ್ನು ಯಾವುದೇ ಒಂದು ರೀತಿಯಲ್ಲಿ ನಮಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಆಗಲಿಲ್ಲ. ಈಗ ಇನ್ನೊಂದು ಯಾವುದೋ ಒಂದು ನರಿಂಗಾಡ ಯಾವುದೋ ಒಂದು ಕಡೆ ತೋರಿಸಿದ್ದಾರೆ ಸರ್, ಅದನ್ನು ಕೂಡ ನಮಗೆ ಮಾಡಿಕೊಟ್ರೆ ಬಹಳ ಉತ್ತಮ ರೀತಿಯಲ್ಲಿ ನಮಗೆ ಸಹಕಾರ ಆಗ್ತದೆ ಅಂತ ನಾನು ಹೇಳ್ತಾ ನನ್ನ ಅಧಿಕಾರಿನ ಸಿಬ್ಬಂದಿನ ಕೊರತೆರದಾತ್ರ ವಾಣಿಜ್ಯ ಸಂಕೀರ್ಣದ ಕೋಟಿಗಟ್ಟಲೆ ಬಾಡಿಗೆ ಬಾಕಿ ಉಂಟು. ತೋಕೋಡು ವಾಣಿಜ್ಯ ಸಂಕೀರ್ಣ ಆದಿತ್ತಂಡದ ಟೆಂಡರ್ ಆತಿಜಿ ಪಂಡದು ರವಿಚಂದ್ರ ಗಟ್ಟಿ ತೆರಿಪಾಯರು. ಇವರು ಸ್ಟಾಪ್ ಇಲ್ಲದ ಕಾರಣ ಅವರು ಭೇಟಿ ಕೊಡ್ಬೇಕಲ್ಲ ಬಿಲ್ಡರ್ ಹತ್ರ, ಮತ್ತು ಮನೆಯವರು ಕಟ್ಟುವುದಿಲ್ಲ. ಎಷ್ಟೆಷ್ಟು ಕೋಟಿ ಬಾಕಿ ಇದೆ. ನಮ್ಮ ಬಿಲ್ಡಿಂಗ್ನ ಅಡಿ ಉಂಟಲ್ಲ, ಅದರ ಟ್ಯಾಕ್ಸ್ ಕಟ್ಟುದಿಲ್ಲ ಸರ್. ಬಿಲ್ಡಿಂಗ್ನ ಅಡಿದು ಟ್ಯಾಕ್ಸ್ ನಮ್ಮ ನಗರಸಭೆ ತೊಕ್ಕೋಟಲ್ಲಿ 1.5 ಕೋಟಿ ರೂಪಾಯಿ ಆಗಬೇಕು. ಕೇಳಿ PDS ಹತ್ರ ನಗರಸಭೆದು. ತೊಕ್ಕೋಟು ಮಾರ್ಕೆಟ್ ಬಿಲ್ಡಿಂಗ್ ಆಗಿ 2 ವರ್ಷ ಆಯಿತು, ಇಷ್ಟವರು ಓಪನ್ ಮಾಡಲಿಕ್ಕೆ ಟೆಂಡರ್ ಮಾಡಲಿಲ್ಲ, ಅದನ್ನು ಕರೆಯಲಿಲ್ಲ. ಕರೆದಷ್ಟೇ ಓಡ್ತದೆ. 13ನೇ ವಾರ್ಡ್ ಒವ್ವೆ ಬೇಲೆ ಆತಿಜಿ ಅನುದಾನಡು ತಾರತಮ್ಯ ಮಲ್ತೊಂದುಳ್ಳರು ಪಂಡದು ಅಸ್ಗರ್ ಅಲ್ಲಿ ತೆರಿಪಾಯರು. ಇಲ್ಲಿ 1 ರೂಪಾಯಿದ ಕೆಲಸ ನಗರಸಭೆ 13ನೇ ವಾರ್ಡ್ಗೆ ಆಗ್ಲಿಲ್ಲ ಇಷ್ಟುವರೆಗೆ. ಎಲ್ಲರಿಗೂ ಆಗಿದೆ, 13ನೇ ವಾರ್ಡ್ಗೆ ಇಷ್ಟುವರೆಗೆ ಆಗ್ಲಿಲ್ಲ. ಯಾವುದು 13ನೇ ವಾರ್ಡ್ ಅಲೆಕಲ ನನ್ನ ಉಳ್ಳಾಲ ನಗರಸಭೆಗೆ 130 ಹುದ್ದೆಲು ಇತ್ತಂಡಲ ಇಂದೆಟ್ಟು ಕೇವಲ 15 ಜನ ಮಾತ್ರ ಉಳ್ಳೇರು. ದಿಂಜ ಹುದ್ದೆಲು ಖಾಲಿ ಉಂಡು. ಕೈತಲ್ದ ಇಂದಿರಾ ಕ್ಯಾಂಟೀನ್ 75 ಜನ ಪ್ರಯೋಜನ ಪಡೆಯೊಂದುಳ್ಳೇರು. ಆಂಡ ಕೈತಳ್ಳು ಆಸ್ಪತ್ರೆ ಬೊಕ್ಕ ಬಸ್ ತಂಗುದಾಣ ಉಪ್ಪು ನಿರ್ದಾತ್ರ ಇಂದು ಯಾವ್ಜಿ ಅಂಚಾದ್ ಇಡೆಗು ನರಂಜಿ ಇಂದಿರಾ ಕ್ಯಾಂಟೀನ್ ಒದಗಾವಡು ಪಂಡದು ಪೌರಾಯುಕ್ತರು ವಾಣಿ ವಿ ಆಳ್ವ ತೆರಿಪಾಯರು. ಕಿರಿಯ ಅಭ್ಯಂತರರು 3 ಇರಬೇಕಿತ್ತು ಸರ್, ಒಬ್ರು ಇದ್ದಾರೆ, 2 ಖಾಲಿ ಇದೆ. ಹಿರಿಯ ಆರೋಗ್ಯ ನಿರೀಕ್ಷಕರು 3 ಇರಬೇಕಿತ್ತು, 3 ಖಾಲಿ ಇದೆ ಸರ್. ಪ್ರಥಮ ದರ್ಜೆ ಸಹಾಯಕರು 3 ಇರಬೇಕಿತ್ತು, 3 ಖಾಲಿ ಇದೆ. ಪ್ರಥಮ ಕಂದಾಯ ನಿರೀಕ್ಷಕರು 2 ಇರಬೇಕಿತ್ತು, ಒಬ್ರು ಇದ್ದಾರೆ ಸರ್, 1 ಖಾಲಿ ಇದೆ. ಕಿರಿಯ ಆರೋಗ್ಯ ನಿರೀಕ್ಷಕರು ಒಬ್ರು ಇದ್ದಾರೆ ಸರ್, 2 ಖಾಲಿ ಇದೆ. ದ್ವಿತೀಯ ದರ್ಜೆ ಸಹಾಯಕರು 7 ಇರಬೇಕಿತ್ತು ಸರ್, 7ಕ್ಕೆ 7 ಖಾಲಿ ಇದೆ.
ಬಿಲ್ ಕಲೆಕ್ಟರ್ 4, ಅದರಲ್ಲಿ ಒಬ್ರು ಇದ್ದಾರೆ ಸರ್, 3 ಖಾಲಿ ಇದೆ. ನಮ್ಮಲ್ಲಿ ಒಟ್ಟು 136 ಸ್ಟಾಫ್ ಇರಬೇಕಿತ್ತು ಸರ್. ಇವರನ್ನ ಪೌರ ಕಾರ್ಮಿಕರನ್ನು ಹೊರತುಪಡಿಸಿ ನಾವು 15 ಜನ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ ಸರ್. ಪರ್ಮನೆಂಟ್ ಎಂಪ್ಲಾಯೀಸ್ 5 ಜನ ಡೈರೆಕ್ಟ್ ಪೇಮೆಂಟ್ ಅಲ್ಲಿದ್ದಾರೆ, 2 ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಲ್ಲಿದ್ದಾರೆ. ಒಟ್ಟು 2 ಖಾಲಿ ಇದೆ ಸರ್. 36 ಡೈರೆಕ್ಟ್ ಪೇಮೆಂಟ್ ಬೇಸಿಸ್ ಅಲ್ಲಿದ್ದಾರೆ ಸರ್. ಮೊನ್ನೆ ಆರ್ಡರ್ ಕೊಟ್ಟವಲ್ಲ ಸರ್. ಸಭಾಪತಿ ಯುಟಿ ಖಾದರ್ ಪಾತಿರ್ದು ವಾಣಿ ವಿ ಆಳ್ವೇರನು ಪೆರಪ ಇಡಗ ಕನಬೈತಿರು. ವಾಣಿ ವಿ ಆಳ್ವೇರನ ಬಗೆಟ್ ಮಾತಿರ್ಲ ಮೆಚ್ಚುಗೆಯನ್ನು ವ್ಯಕ್ತಪಡಿಸಾದರು. ನಗರಸಭೆಟೆ ಸಭೆ ನಡಪಾದ ಸಮಸ್ಯೆ ತೆರೆಯುವನ್ಲಕ ಜಿಲ್ಲಾಧಿಕಾರಿಗಳಿಗೂ ಸೂಚನೆ ಕೊಡ್ತ ಗೌರವಧನ ಹೆಚ್ಚಿಸಾವನ ಬಗೆಟ್ಲ ತೀರ್ಮಾನದೆತೊನ್ವ ಒವ್ವೆ ಅನುದಾನ ವಿತರಣೆಡು ತಾರತಮ್ಯ ಧೋರಣೆ ಸರಿಯತ್ತು. ಚುನಾವಣೆ ಸಂದರ್ಭಡ್ ಮಾತ್ರ ಪಕ್ಷ ಅವಿರ್ದು ಬೊಕ್ಕ ಮಾತಿರ್ಲ ಒಂಜೆ ಪಂಡದ ಸಚಿವರು ರಹೀಂ ಖಾನ್ ಮಾತಿರ್ನಲ ಸಮಸ್ಯೆಲೆನು ಸಲಹೆಲೆನ್ ಕೇಂದ್ರ ಉತ್ತರ ಕೊರಿಯರು. ಇಲ್ಲಿ ನೀರಿನ ಸಲಗೆ ಯಾವುದು ದುಡ್ಡಿಂದು ಹಣವು ಯಾವುದು ಸಮಸ್ಯೆ ಇಲ್ಲ. ಪೈಪ್ಲೈನ್ ಆಗಲಿ, ಬೋರ್ವೆಲ್ ಆಗಲಿ, ನೀರಿನ ಟ್ಯಾಂಕರ್ಗೆ ಆಗಲಿ ಆಲ್ರೆಡಿ ನಾವು 1 ಕೋಟಿಗಿಂತ ಜಾಸ್ತಿ ಚಿಲ್ಲರೆ ದುಡ್ಡು ಡಿ.ಸಿ ಅಕೌಂಟ್ನಲ್ಲಿ ಕಳಿಸ್ಬಿಟ್ಟಿದ್ದೆವು ಮೊದಲೇ ಅಡ್ವಾನ್ಸ್ನಲ್ಲಿ. ಈಗ ಏನೋ ಸಮಸ್ಯೆ ಇದ್ದರೂ ನೀವು ಸ್ಟಾರ್ಟ್ ಮಾಡಿ ಮತ್ತೆ ಬೇಕಾದರೂ ಏನೋ ಕೇಳಿ ನಾವು ಹಾಕ್ಬಿಡ್ತೀವಿ ಅಂತ ದುಡ್ಡು. ಇದು ಸೀರಿಯಸ್ ಮ್ಯಾಟರ್ ಇದೆ, ಎಸ್ಪೆಷಲಿ ನೀರಿನ ಸಲಗೆ. ಯಾಕಂದರೆ CM ಮುಖ್ಯಮಂತ್ರಿ ಆಲ್ಸೋ ಮೀಟಿಂಗ್ ಮಾಡಿ ನೀರಿಂದು ಯಾವುದು ಸಮಸ್ಯೆ ಆಗ್ಬೇಡ ಅಂತ. ಮತ್ತೆ ನನಗೆ ಯಾವಾಗಲೂ UT ಖಾದರ್ ಸಾಹೇಬರು ಮಾತಾಡ್ತಾ ಇರ್ತಾರೆ, ಸ್ಪೀಕರ್ ಸಾಹೇಬರು ಏನು ಸಮಸ್ಯೆ ಇದ್ರು ಏನೋ ಇರಲಿ ಅವ್ರು ಹೇಳಿದಾಗ ನಾ ಇಮಿಡಿಯೇಟ್ ಮಾಡಿಸ್ಬಿಡ್ತೀನಿ. ಯಾಕಂದರೆ ತುಂಬ ಕ್ಲೋಸ್ ಫ್ರೆಂಡ್ ಇದ್ದಾರೆ. ಮತ್ತು ಮಂಗಳೂರು ಉಲ್ಲಾಲ್ ತುಂಬ ಒಳ್ಳೆಯದು ಪ್ಲೇಸ್ ಇದೆ. ಇಲ್ಲಿ ಜನ ಆಲ್ಸೋ ಒಳ್ಳೆ ಇದ್ದಾರೆ. ಯಾಕಂದರೆ ಎಲ್ಲ ನೋಡಿದಾಗ ತುಂಬ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಜವಾಬ್ದಾರಿ ಏನಿದೆ, ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂತ ತಿಳಿತಾರೆ. ಈ ಕೌನ್ಸಿಲರ್ ತಾವು ಆದ್ರ ಮೇಲೆ ಎಲ್ಲ ನಿಮ್ಮ ಮೇಲೆ ಬೇರೆಯವರು ಯಾರಿಗೆ ಗೊತ್ತಿರಲ್ಲ, ಅವ್ರಿಗೆ MLA ಗೊತ್ತಿರಲ್ಲ, ಮಿನಿಸ್ಟರ್ ಗೊತ್ತಿರಲ್ಲ, DC ಗೊತ್ತಿರಲ್ಲ, ಬರೀ ಕೌನ್ಸಿಲರ್, ವಾರ್ಡ್ ಕೌನ್ಸಿಲರ್ಗೆ ಹಿಡಿದ್ಬಿಡ್ತಾರೆ. ಪೌರಾಡಳಿತ ಸಚಿವರು ರಹೀಂ ಖಾನ್ರೇನು ಈ ಪೊರ್ತು ನಗರಸಭಾ ವತಿರ್ದು ಅಭಿನಂದನೆ ಮಾಡ್ತಾರೆ. ಸ್ಥಾಯಿ ಸಮಿತಿ ಅಧ್ಯಕ್ಷರು ವೀಣಾ ಶಾಂತಿ ಡಿಸೋಜ, ಯೋಜನಾ ನಿರ್ದೇಶಕರು ಅಭಿಷೇಕ್ ಈ ಪೊರ್ತೋಟುಗೇತರು. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲದ ಮೇಲಂಗಡಿ ಜುಮಾ ಮಸೀದಿಗೆ ಪೌರಾಡಳಿತ ಪಕ್ಕ ಹಜ್ ಸಚಿವರು ರಹೀಂ ಖಾನ್ ಅಂಗಾರೆ ಭೇಟಿ ಕೊಡ್ದು ಮೌಲೂದ್ ಪಾರಾಯಣಡು ಪಾಲ್ಪಡೆಯಿರಿ. ಮೇಲಂಗಡಿ ಮೊಹಿಯುದ್ದೀನ್ ಜುಮ್ಮಾ ಮಸೀದಿಗೆ ಅಂಗಾರ ಭೇಟಿ ಕೊರ್ನ ಹಜ್ ಸಚಿವರು ರಹೀಂ ಖಾನ್ ಮೌಲೂದ್ ಕಾರ್ಯಕ್ರಮಡು ಪಾಲ್ಪಡೆಯಿರು. ಕರ್ನಾಟಕ ಸ್ಟೇಟ್ ಮುನ್ಸಿಪಲ್ ಮಿನಿಸ್ಟರ್ ಆಗಿದ್ದ ಬಹುಮಾನಪಟ್ಟ ರಹೀಂ ಸಾಹೇಬ್ ನಂಗೆ ವೇದಿಕೆ ಈ ಹೊರತು ಪಾತೇರ್ನ ರಹೀಂ ಖಾನ್ ಶಿಕ್ಷಣ ಪಂಪಿನ ನಿರಂತರ ಪ್ರಕ್ರಿಯೆ ಧಾರ್ಮಿಕ ಶಿಕ್ಷಣ ಪಡೆಪುನಕ್ಲು ಭಾಗ್ಯವಂತೇರು. ಮಸೀದಿ ದುರಸ್ತಿಗೆ ವಕ್ಫ್ ಬೋರ್ಡ್ ಮೇಲಂಗಡಿ ಮಸೀದಿಗೆ ಅಗತ್ಯ ಅನುದಾನ ಒದಗಾವಣೆ ಮಾಡಿ ತೆರೆಪಾಯರು. ನೀವು ಲೆಟರ್ ನೀವು ಬಂದ್ಬಿಡಿ, ನಾ ಮಾಡಿಸ್ಕೊಡ್ತೀನಿ ಅಂತ. ಇದು ये अल्लाह का घर है, तो यहाँ पे अल्लाह के घर में जब तक उसका बुलावा नहीं आते फिर ನೀವು ಎಲ್ಲ ಮಕ್ಕಳು ಏನಿದ್ದೀರಿ, मैं तो बोलता हूँ एक फरिश्तों के रूप में जो भी कुरान दीन का काम कुरान जो सीखते हैं तो वो बहुत बड़े है दुनिया में. समझ का फेर है. जिस दिन हम खत्म हो जाते हैं कौन सा इंसान बड़ा है, कौन सा कीमत, उसी दिन पता चलेगा. तो आपको अल्लाह बच्चों के लिए ನನಗೆ ತಾವೆಲ್ಲರೂ ಪ್ರಾರ್ಥನೆ ಮಾಡಬೇಕಂತ ನಿಮ್ಮೆಲ್ಲರಿಗೆ ಮಕ್ಕಳಿಗೆ ಹೇಳ್ತೇನೆ. ದಿವಸ ಮಾಡಬೇಕು, ಯಾವಾಗ ನಮಾಜ್ ಮಾಡ್ತೀರಿ, ಯಾವಾಗ ಪ್ರಾರ್ಥನೆ ಮಾಡ್ತೀರಿ, ತಾವೆಲ್ಲರೂ ಪ್ರಾರ್ಥನೆ ಮಾಡ್ಬೇಕು. ಮತ್ತು ತಮ್ಮ ಸಲಗೆ ಮುಸ್ತಫಾ ಭಾಯಿ ಮತ್ತು ಕಮಿಟಿ ಮತ್ತು ಮೌಲಾನಾ ಏನು ಆದೇಶ ಮಾಡ್ತೀರಿ ನಾ 100% ಇನ್ಶಾಅಲ್ಲಾ ಮಾಡ್ತೀನಿ ಅಂತ ಹೇಳ್ತೀನಿ. ಮಸೀದಿ ಅಧ್ಯಕ್ಷರು ಮುಸ್ತಫಾ ಅಬ್ದುಲ್ಲಾ ಗುರ್ಕಾರ್ನ ವಹಿಸಿದ್ದು ಮಸೀದಿ ಅಧೀನಡು 756 ಇಲ್ಲುಲು
ನಾಲು ತೈವ ಜೋಕ್ಲು ಮದ್ರಸಗ ಬರಂದುಲ್ಲೇರು. ಮಸೀದಿದ ಮೇಲ್ಛಾವಣಿ ತೋರೊಂದಿತ್ತದು ಮರಿಯಲಡು ನಮಾಜ್ಗೂ ತೊಂದರೆಯಾಪುಂಡು. ಕಬರಸ್ಥಾನಗ ಆವರಣ ಕೋಡೆ ಅವಶ್ಯಕತೆ ಉಂಡು ಪಡೆದು ಮನವಿ ಸಲ್ಲಿಸಾಯಿರು. ನಮ್ಮ ಮೊಹಲ್ಲಾದಲ್ಲಿ ಸುಮಾರು 750-800 ಮನೆ ಇದೆ. 450ಕ್ಕೂ ಮೇಲೆ ಮಕ್ಕಳು ಇಲ್ಲಿ ಮದ್ರಸೆ ಕಲಿತಾ ಇದ್ದಾರೆ. LKG UKG ಕೂಡ ನಮ್ಮ ಈ ಗ್ರೌಂಡಲ್ಲಿ ನಡೀತಾ ಇದ್ದಾರೆ. ಉರ್ದು ಶಾಲೆ ಇದೆ, ಅದರೊಟ್ಟಿಗೆ ನಮ್ಮ ಹೆಣ್ಣು ಮಕ್ಕಳ ಸರಿಯತ್ ಕಾಲೇಜ್ ಇದೆ ಸರ್. ಬಹುಶಃ ನಮಗೆ ನಿಮ್ಮ ವಿಷಯ ನನಗೆ ಗೊತ್ತಿದೆ, ಯಾರಿಗೂ ನಮ್ಮನ್ನು ನೀವು ವಾಪಸ್ ಕಳಿಸಿದ ಒಂದು ಹಿಸ್ಟ್ರಿಯೇ ಇಲ್ಲ. ನನಗೆ 7-8 ವರ್ಷದಿಂದ ಪರಿಚಯ ನಮ್ಮ ರಹೀಂ ಖಾನ್ ಸರ್ ಅವರನ್ನು. ನನ್ನ ಆತ್ಮೀಯರು ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಾನು ಮಿನಿಸ್ಟರ್ ಆದ ಸಮಯದಲ್ಲಿ ನಾನು ಹೇಳಿದೆ, ನನಗೆ ಅಷ್ಟು ದೊಡ್ಡ ಹೇಗೆ UT ಖಾದರ್ ಅವರು ಸ್ಪೀಕರ್ ಆದರು, ಹಾಗೆ ರಹೀಂ ಖಾನ್ ಅವರು ಮಿನಿಸ್ಟರ್ ಆದಲ್ಲಿ ಒಂದು ಖುಷಿಯಲ್ಲಿ ನಾನು ಅವತ್ತೇ ಹೋಗಿ ಅವರನ್ನು ಮೀಟ್ ಆಗಿ ಒಂದು ಸಾಲಲ್ಲಿ ಹಾಕಿ ಬಂದಿದ್ದೇನೆ ಬ್ಯಾಂಗ್ಳೂರಲ್ಲಿ. ಸರ್ ದಯಮಾಡಿ ಏನಂದರೆ ನಿಮ್ಮಲ್ಲಿ ಒಂದು ವಿನಂತಿ ಏನಂದರೆ, ನಮ್ಮ ಮಸೀದಿಯಲ್ಲಿ ಮೇಲೆ ಈ ಕಡೆ ಮೇಲೆಯಲ್ಲಿ ಸೋರ್ತಾ ಇದೆ ಸರ್. 2 ಫ್ಲೋರ್ ಇದೆ, ಒಂದು ಹುಬ್ಬ ಅಂತ ದೊಡ್ಡದು ಇದೆ ಸರ್. ಅದರಿಂದ ನಾವು ವರ್ಷದಲ್ಲಿ 1 ಲಕ್ಷ ಖರ್ಚು ಮಾಡ್ತಾ ಇದೆ. ಯಾವ ಕಾರಣದಲ್ಲೂ ಅದು ನಿಲ್ಲುವುದಿಲ್ಲ. ಇಲ್ಲಿ ನಮಾಜ್ ಮಾಡುವ ಇಲ್ಲಿಗೆ ಬಂದು ಬೀಳ್ತದೆ ಸರ್. ಮಸೀದಿದ ನಿಕಟಪೂರ್ವ ಅಧ್ಯಕ್ಷರು ಫಾರೂಕ್ ಉಳ್ಳಾಲ್ ಪಾತೇರಿಯರು. ಅವರು ಯಾವತ್ತೂ ದರ್ಗಾಕ್ಕೆ ಬಂದರೂ ಕೂಡ ಬಹಳ ಸರಳವಾಗಿರುವಂತಹ ಒಬ್ಬ ಮನುಷ್ಯ. ಅವರನ್ನು ಎದುರಾಗಿ ಕಾಣುವಾಗ ಅವರೊಬ್ಬ ಮಂತ್ರಿ ಮತ್ತು ಅವರು ಒಂದು ಇನ್ಸ್ಟಿಟ್ಯೂಟ್ ನಡೆಸುವಂತಹ ಒಬ್ಬ ಧೀಮಂತ ವ್ಯಕ್ತಿ ಅಂತ ಕಾಣೋದು ಬರೇ ಸಾಮಾನ್ಯರಲ್ಲಿ ಸಾಮಾನ್ಯ. ಉರುಸಿನ ಸಂದರ್ಭದಲ್ಲಿ ಅವರನ್ನು ಮಾತಾಡಲಿಕ್ಕೆ ನಾನು ಹರಸಾಹಸ ಪಟ್ಟಿದ್ದೇನೆ. ಅಷ್ಟೊಂದು ಸರಳ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಬಹಳ ಗೌರವ ಕೊಡುವಂತಹ ವ್ಯಕ್ತಿ. ನಮ್ಮಲ್ಲಿ ನಂಬಿಕೆ ಇದೆ, ಮಳೆ ಬರುವುದು ಅಲ್ಲಾಹನ ರಹಮತ್ ಅಂತ ಹೇಳುವ. ಬಹುಶಃ ರಹೀಂ ಖಾನ್ ರವರು ಬರುವಾಗ ಆ ರಹಮತ್ತಾದ ಮಳೆ ಕೂಡ ಅವರೊಂದಿಗೆ ಬಂದಿದೆ. ಇದೊಂದು ಶುಭ ಸೂಚನೆ ಅಂತ ನಾನು ಭಾವಿಸ್ತೇನೆ. ಕತಿಬೇರು ಮೊಹಮ್ಮದ್ ಆಲಿ ಮದನಿ ಉದಿಪನ ಮಲ್ತೇರು. ಧರ್ಮಗುರುಗಳು ಮೊಯ್ದೀನ್ ಮುಸ್ಲಿಯಾರ್, ಹಾರಿಸ್ ಸಕಾಫಿ, ಸಿದ್ದಿಕ್ ಜಹರಿ, ಉಸ್ಮಾನ್ ಮದನಿ, ಇರ್ಫಾನ್ ಮದನಿ, ಅಶ್ರಫ್ ಮುಸ್ಲಿಯಾರ್, ಮಸೀದಿದ ಕಾರ್ಯದರ್ಶಿ ಅಬ್ದುಲ್ ರಹಿಮಾನ್, ಕೋಶಾಧಿಕಾರಿ ರಶೀದ್ ಮೊಹಮ್ಮದ್, ಉಪಾಧ್ಯಕ್ಷರು ಕಬೀರ್ ಬುಕಾರಿ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ನಿಕಟಪೂರ್ವ ಜೊತೆ ಕಾರ್ಯದರ್ಶಿ ಆಸಿಫ್ ಅಬ್ದುಲ್ಲಾ, ಸಮಿತಿ ಸದಸ್ಯರು ಮಯ್ಯದ್ದಿ ಮೊಹಮ್ಮದ್ ಇಂಚಿತ್ತಿ ಪ್ರಮುಖರು ಪಾಲ್ಪಡೆದಿದ್ದರು. ಅಬ್ದುಲ್ ರಹೀಂ ಮುಟ್ಟಿಕಲ್ ಸಭೆ ಸ್ಥಾರಿಕೆ ಮಲ್ತೇರು. ತೊಕ್ಕೋಟು ಕೃಷ್ಣನಗರ ನಿವಾಸಿ ಟೆಂಪೋ ಚಾಲಕರು 55 ವರ್ಷ ಪ್ರಾಯದ ನಾಗೇಶ್ ತಂಕ್ಲ ಪರಿಸರದ ಗುವೇಲುಗಳಾಗಿದ್ದು ಆತ್ಮಹತ್ಯೆ ಮಂತೊಂದಿನ ಘಟನೆ ಬುಧವಾರ ವರದಿಯಾತುಂಡು. ತೊಕ್ಕೋಟು ಕೃಷ್ಣನಗರದ ನಿವಾಸಿಯಾದ ಟೆಂಪೋ ಚಾಲಕರಾದ ಮಾತೆರೆಗಳ ಪರಿಚಿತರಾದಿತ್ತಿನ ನಾಗೇಶ್ ಆತ್ಮಹತ್ಯೆ ಮಲ್ತೊಂದಿನ ಘಟನೆ ಬುಧವಾರ ಕಾಂಡೆ ವರದಿಯಾತುಂಡು. ಕೃಷ್ಣನಗರದ ತನ್ನ ಇಲ್ಲ ಕೈತಲ್ದ ಕಾಂಪೌಂಡ್ ಒಂಜೆಟ್ ಪ್ರತಿದಿನಲ ಟೆಂಪೋ ಉಂತಾ ಹೊಂದಿತ್ತಿನ ನಾಗೇಶರು ಅವಲೆ ಕೈತಲ್ದ ಗುವೇಲ್ಗಲಾಗಿದ್ದು ಆತ್ಮಹತ್ಯೆ ಮಲ್ತೊಂದಿರು. ಬದುಕುಡು ದಿಂಜ ಖಿನ್ನತೆಗೆ ಒಳಗಾದಿತ್ತಿನ ನಾಗೇಶರು ಹೃದಯ ಸಂಬಂಧಿ ಕಾಯಿಲೆಡು ಬಳಲೊಂದಿತ್ತೇರು. ಅರೆನ ಬೊಡೆದಿಲ ಹೃದಯ ಸಂಬಂಧಿ ಕಾಯಿಲೆಗೆ ಒಳಗಾದಿತ್ತೇರು.
ಸುದ್ದಿಗೊಂಚಲಿಗೆ ಸ್ವಾಗತ. ಅಸೈಗೋಳಿ ಕಕ್ಕೆಮಜಲದ ಜೈ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ದ 25ನೇ ವರ್ಷದ ಅಸೈಗೋಳಿ ಗಣೇಶೋತ್ಸವಡು ಬಾಳ ಕಳವಾರದ ಶ್ರೀ ಬೆಂಕಿನಾಥೇಶ್ವರ ಕೃಪಾಪೋಷಿತ ದಶಾವತಾರ ಯಕ್ಷಗಾನ ಮಂಡಳಿದಕ್ಲಿಡ್ದು ಅತಿಥಿ ಕಲಾವಿದರನ್ನ ಕೂಡಾಡಿಕಟ್ಟು ಮಹಿಮೆದ ಮಂತ್ರದೇವತೆ ಯಕ್ಷಗಾನ ಯಶಸ್ವಿ ಪ್ರದರ್ಶನ. ಅಸೈಗೋಳಿ ಕಕ್ಕೆ ಮಜಲ್ದ ಜೈ ಶ್ರೀರಾಮ್ ಫ್ರೆಂಡ್ ಸರ್ಕಲ್ದ 25ನೇ ವರ್ಷದ ಅಸೈಗೋಳಿ ಗಣೇಶೋತ್ಸವ ಸಂದರ್ಭಡ್ ಕಳವಾರು ಬಾಳದ ಶ್ರೀ ಬೆಂಕಿನಾಥೇಶ್ವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿದಕ್ಲಿರ್ದು ಮೇಳದ ಜನಮೆಚ್ಚುಗೆ ಪಡೆಯಿನ ಮಹಿಮೆದ ಮಂತ್ರದೇವತೆ ಯಕ್ಷಗಾನ ಪ್ರದರ್ಶನ. ನೋಡಬಾರದು ನಮ್ಮ ಕೈಲಾಸದ ವೈಭವ. ಉತ್ತರದಲ್ಲಿ ಎತ್ತರವಾದ ಬೆಟ್ಟ ಅಂತ ಕೇಳಿದ್ರೆ ನಮ್ಮಿ ಬೆಳ್ಳಿ ಬೆಟ್ಟ ಸತ್ಯ. ಪಾರ್ವತಿ ಪರಮೇಶ್ವರ ನೆಲೆಯಾಗಿದ್ದಾರೆ. ಓಂಕಾರ ಸ್ವರೂಪಿನ ಆದಿ ಮಾಯಂದ ನಮ್ಮ ಮೂರ ಜನನವಾಯಿತು. ಹೌದು, ಮೂವರಿಗೆ ಮೂರು ಹೆಸರಿಟ್ಟು ಉದ್ಯೋಗವನ್ನು ಕಲ್ಪಿಸಿಕೊಟ್ಟವಳ ಆ ಮಾತೆ. ಎರಡ ಕಲ್ವರನ ಪತ್ತದು ಕೊನೆಯರ ಬಣ್ಣಿನ ಅತ್ತೈ ಕಲ್ವರ್ನ ಕಾಟುಡು ಎರಡದಾಯ ಪಟ್ಟಪ್ಪ ಅವೇತೋ ಜನಕಲು ಕಣ್ಪುಣಜೇಂದ್ರ ಸ್ವಾಮಿ ಈ ಊರುಡು ಸಾರ ದೈವರಣ ಬಾರಿ ಭಕ್ತಿ ಶ್ರದ್ಧೆ ನಮ್ಮೊಂದು ಬೈದಾರ ಪಂಪಿಲಕ್ಕ ಅಂಚಂದು ಕಲ್ವರಣ ಪತ್ರಂಚಿನ ಒಂಜಿ ದೈವನ ಕೊರವಡೊಂದು ಬತ್ತೆಗೆ. ಓಹೋ, ನಿನ್ನ ಉದ್ದೇಶ ಎಡ್ಡೆ ಉದ್ದೇಶ ಕಲ್ವರ್ನ ಕಾಟ ನಿವಾರಣೆ ಅವಡು ಅಂಚಂದು ನರಮನೆ ಅರ್ಧಾಪಿನಂಚಿನ ಬೇಲತ್ತಿ ಐಕೊಂಜಿ ದೈವ ಬೋಡು ಒಂದು ಪಂಡದು ಬೈದಿನಾಯಿ. ಅಯ್ಯ ನೆಟ್ಟೆ ಅವೇತೋ ದೈವಲಿಲ್ಲ ಮಾತಾ ದೈವಲನೆ ಅರಣಿಕ್ಕು ತೋಜ ಒಂದುಲ್ಲೆ ವಿಶೇಷವಾಗಿ ನಂಚಿನ ಶಕ್ತಿ ನಂಚಿನ ಕೆಲವು ದೈವಲು ಮಾತಾ ಬೋಲುಲ್ಲ ಆ ದೈವಲೆಡ್ ವಾ ದೈವ ಬೋರ್ಡು ಪಂಡದು ಈ ಬೊಟ್ಟು ಬಲ್ತದ್ದು ತೋಜ ಎಡೆಯಾವು ಇನ್ನ ಕೆಲವು ದೈವಲು ಅಲ್ಪ ಉಲ್ಲ ಮುಲ್ಪ ಕೆಲವು ದೈವಲಿಲ್ಲ ಇರವುಡು ಕೆಲವು ದೈವಲಿಲ್ಲ ಮನವಂಚ ಅಂದಪ್ಪ ಅಲ್ಪ ಮಣಿ ಬಂದವರು ಇಬ್ಬರು ಕೊಡಮಣಿ ತಾಯಿ ಆಯ್ತ ಒಟ್ಟಿಗೂ ಜಾರಂದಾಯಿ ಅಂಚನೆ ಕೆಲವು ದೈವಲು ಮಾತ ಉಲ್ಲಪ್ಪ ವಾ ದೈವ ಬೋರ್ಡು ಪಂಡದು ಈ ಬೊಟ್ಟು ಬಲ್ತದ್ದು ತೋಜ ಎಡೆಯಾವು ಅವೇನೆ ಕಡಪುರದು ಕೊರಪುರಂಚಿನ ವ್ಯವಸ್ಥೆನೇ ಅನುಭವ. ಅತಿಥಿ ಕಲಾವಿದರಾದ ಪುಗತದ ಹಾಸ್ಯ ಕಲಾವಿದರು ಕಡಬ ದಿನೇಶ್ ರೈ ಬೊಕ್ಕ ದಿನೇಶ್ ಕೊಡಪದವು ವಿಶೇಷ ಪಾತ್ರದ ಮೂಲಕ ಜನಕ್ಲಿನ್ ರಂಜಿಸಾಯರು. ದೀಪ ಮತ್ತೆ ತೆಕ್ಕದೆ ಬೋಪುನ್ಗೆ ಅಷ್ಟ ಈ ಸರ್ತಿ ದೀಪ ಸತ್ತೊಂದು ಐತೆ ಅಂತ ಪ್ರಡ್ ದೀಪ ಎಂಕಲ್ಲ ಕಿರಿಕ್ ತಲ್ಪ ಒಟ್ಟು ತುಲೆ ಏಪಲ್ಲ ಕಂಡನೆಗು ಬುಡೆದ್ದಿನ ಮಿತ್ತೊಂದು ಅನುಮಾನ ಬರ್ರ ಬಲ್ಲಿ ದನಿಕ್ಲೆ ಸಂಶಯ ಬನ್ಪಿನ ಸಂಕವಸನಗ ದಯಬಂಡೆ ಆಣ ಬುಡೆದ್ದಿನ ಮದಿಮ್ಯಾನಾಗ ಆಲಿ ಮದಿಮ್ಯಾನಾಗ ಹತ್ತು ಮಾರೆ ಮದಿಮ್ಯಾನ ಬುಕ್ಕ ಬುಡೆದ್ದಿ ಆತನೆ ಬುಡೆದ್ದಿನ ಮದಿಮ್ಯಾನಿ ಯಾಂ ಪೋಪೆ ದನಿಕ್ಲೆ ಒಟ್ಟಾರೆ ಪಾತೆ ಮದಿಮ್ಯಾನಿ ದುಕ್ಕ ಬುಡೆದ್ದಿ ಎಂತನ ಬುಡೆದ್ದಿ ಎನ್ನ ತಮಾರೆ ನಿಕ್ಕದ ಸಮಸ್ಯೆ ಆಂಡೆ ದನಿಕ್ಲೆ ತುಲೆ ಎನ್ನನಾಲ್ ಮದಿಮೆ ದಾನಿಯೇ ತೂತು ನೈಕ ದುಂಬು ತೂತು ಜಲ ಪಾಪ ಇಲ್ಲೇರ್ ಮಾತ ಪೋದು ಮದಿಮೆ ತುಂಬ ಅಲ್ಪನೆ ಕುಲೊಂದಿತ್ತಿ
ಅಂಚತ್ತು ನನಗೆ ಇತ್ತ ದುಮ್ಮು ಮಾತ ಒಂದು ಪರಿಚಯ ಗುರ್ತು ಪರಿಚಯ ಇತ್ತು ಆಂಡಲ ತುಲೆ ಆಲ್ನ ಅಪ್ಪೆಮ್ಮೆ ಪಂಡೆ ಕಂಡಿದ್ದು ಅಪ್ಪೆ ಅಮ್ಮೆ ಮೆಗ್ದಿ ಪರ್ದಿ ಕುಟುಂಬ ಬಂಧು ಬಲಗ ಪೂರ ಬುಡ್ತು ಯಾನ ಮರ್ಯಾದಿ ಹೌದಾ ಇನ್ನು ಬುದ್ಧಿಯ ಹೆಚ್ಚಿ ಮಾರ್ಯ ಒಂಜಿ ಕರಿಮನಿಗಿಂಚ ಕೆಕ್ಕುಲುಡ್ಡುದೆನ್ನು ಇಲ್ಲಡಿ ಉಂಟ ಬೈಜಲ ಅಲ್ಲ ಮಿತ್ತೆ ಅನ್ನು ಸಂಶಯ ಮಲ್ಪೊಲಿಯ ತಪ್ಪತ್ತೆ ಆಂಡಲ ಎಂತ ಮುಳ್ಳ ಅನುಮಾನ ಬರ್ತೇನೆ ಎನ್ನಡ ಬಣಂದ ಎನ್ನ ಬುಡೆದ್ದಿ ದಾಯಲ್ಲ ಕೊಂದು ಬಯಲು ಇಂಚ ತೂಪೆ ಕಿದೆತ್ತಲ್ಪ ಎನ್ನ ಬುಡೆದ್ದಿ ಬುಲ್ತೊಂದುಲ್ಲಾಲು ಲೋಯಿತನ್ನೇ ಸಮಾಧಾನ ಆಗ್ತೊಂದು లేదు ಆಯ್ನವ ಆಂಡು ನನ್ನ ದಾಲ ಮಲ್ಪೆರ ಆಪುಜಿ ನೇನು ತೂದುಲ ಕಂಡನಿ ಬದುಕೋಡ ఇప్పుడు ఇంకతో పెద్ద నిక్కులే ఎన్న ఈ పెద్ద అర్ధ పెద్దనేది ఇడీ పెద్ద ఆయన అర్ధ ఇజ్జೆ శనివారం మధ్యాహ్నం కాదుకోడు అర్ధ తినది అర్ధ పెద్ద వైద్యుడు ಅಂತ ಅರ್ಥ ಮಾರ ಎಲ್ಲಿಯ ಪಿಲಿ ಕಿದಕ್ಕೆ ಬರ್ತದೆ ಪೆತ್ತ ಮಲ್ಲತ್ತ ಇಡೀ ಕೊಣ ರಾಜಿ ಆಯ್ಕೆ ಪಿರಾವದ ಮೇನ್ ಪಟ್ಟದು ಕೊಡುತ್ತೀನಿ ಅಂಚ ತೊಮಲ್ಲ ಪೆತ್ತಾತ ಬರಿಪ್ಪುಣ ಪೆತ್ತಾತ ಪಿಲಿತ್ತ ಮಂಡ್ಯ ಖರ್ಚಿದುಲಿ ಎದುರದ ಮೇಯ್ನು ಕೊಡುತ್ತೀಜಿ ಖಾಲಿ ಪಿರಾವದ ಮೇಯ್ನೇ ಕೊಡುತ್ತೀನಿ ಹೌದೇನೆ ಒಂದೇ ದಿನ ಪೇರ್ ಮಾರೊಳ್ಳೆತ್ತ ಎದುರದ ಮೇಯ್ಯ ಅಂದ ಅರ್ಕಂಜಿ ಕೊರಡ್ಚ ಹೆಚ್ಚಿನ ಪೇರ್ ಮಾರಿರ ಅರಮನೆ ಅದು ನಂಗೆ ಹಿರೇ ಗೊತ್ತು ನೆಂಗೆ ಗೊತ್ತು ಪಿಲಿಕ್ ಗೊತ್ತು ನಾವು ಅವ್ರು ಇನ್ನ ಬುಡಿದ್ರೆ ಜಾಗ್ರತೆ ಕಡಿಮೆ ಮಾಡಿ ಬುಡಿದಿಗೆ ಮಂಡಿ ಹೆಚ್ಚಾಡು ಪೆತ್ತ ಇಜ್ಜತ್ತೆ ಅಂಚ ಬಾರು ಅಣ್ಣೆ ಎಡ್ಡೆ ಜನ ಲೋಹಿತ್ ಅಣ್ಣೆ ಎಡ್ಡೆ ಜನ ಅದು ಸಮಾಧಾನ ಮಾಡಿ ತೊಯ್ತೀನಿ ಅಂಡ್ ಪಿಲಿ ಬರ್ತದೆ ಪೆತ್ತ ಅನ್ಕೊಂಡು ಪಿಲಿ ನಾನು ಪೆತ್ತ ಸಂಖ್ಯೆ ಗೊತ್ತುಜ್ಜಿ ದೇವ ಮಂದಿರದಲ್ಲಿ ದೇವ ನ್ಯಾಯವೇ ಸಿಗಲಿಲ್ಲ ಮನ ದೇವತೆ ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೀ ಪೊಸಕುರಲ್ದ ಇನ್ನಿತ ಸುದ್ದಿಗೊಂಚಲು ಮುಗಿತೊಂದಲ್ಲ. ನಿರಂತರ ಸುದ್ದಿಗಳಿಗೆ ಎಪಲತ್ತು ಒಂದು ಪ್ಲೇ ಪೊಸಕುರಲ್ 24/7.